ದೇಶದಲ್ಲಿ ಕೇವಲ 2 ಲಕ್ಷ ಅಕ್ರಮ ವಲಸಿಗರು ಇದ್ದಾರೆ ಎಂದು ಅಂಕಿಅಂಶ ತಿಳಿಸಿದ್ದು, ಸರ್ಕಾರ ಕೋಟಿಯಷ್ಟು ಅಕ್ರಮ ವಲಸಿಗರಿದ್ದಾರೆ ಎಂದು ಲೆಕ್ಕ ಕೊಡುವುದರ ಹಿಂದೆ ದೇಶದ ಮುಸ್ಲಿಮರನ್ನ ದಮನಿಸುವ ಪ್ರಯತ್ನವನ್ನ ಕಾಣ್ತಾ ಇದೆ. ಅನಾದಿ ಕಾಲದಿಂದಲೂ ಬಂದಿರುವ ಹಿಂದೂ ಮುಸ್ಲಿಂ ಸಾಮರಸ್ಯ ಇಲ್ಲದಂತೆ ಮಾಡುವ ಇಂತಹ ಕೃತ್ಯಕ್ಕೆ ಜನತೆ ಅವಕಾಶವನ್ನ ಕೊಡಬಾರದು ಅಂತ ಮಲಯಾಳಂ ಚಿತ್ರ ಹಾಗೂ ಸಾಕ್ಷ್ಯಚಿತ್ರ ನಿರ್ದೇಶಕ ಗೋಪಾಲ್ ಮೆನನ್ ಹೇಳಿದರು. ಪೌರತ್ವ ತಿದ್ದುಪಡಿ ಮಸೂದೆ ವಿರುದ್ಧ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ಕೆಸಿ ರೋಡ್ ಜಂಕ್ಷನ್ನಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು. ವೀರ ಮರಣವಪ್ಪಿದ ಟಿಪ್ಪು ಸುಲ್ತಾನ್, ಗೌರಿ ಲಂಕೇಶ್ ಹುಟ್ಟಿದ ಮಣ್ಣು. ಪೌರತ್ವದ ಮಸೂದೆಯನ್ನ ಜೀವ ಬೆಲೆ ತೆತ್ತರೂ ಅವಕಾಶ ಕೊಡಲಾರೆವು ಅಂತ ಹೇಳಿದರು. രക്തസാക്ഷികളുടെ പട്ടാളക്കാരുടെ പേരാണ് എഴുതി വെച്ചിരിക്കുന്നത്. ഇവർ ഒന്നാം ലോക മഹായുദ്ധത്തിൽ ഗാന്ധി പറഞ്ഞു പോയി മരിച്ച രക്തസാക്ഷികളായവരാണ്. അതിൽ 61,463 പേര് മുസ്ലിങ്ങളായിരുന്നു. ബാക്കിയാണ് ഹിന്ദുക്കളും സിഖുകളും ഉള്ളത്. അതുകൊണ്ട് ഇന്ത്യൻ മുസ്ലിമിനെ നിങ്ങളാരും രാജ്യസ്നേഹം പഠിപ്പിക്കേണ്ട. മോദി സാബ്, അമിത്ഷാ സാബ്, ആ ഇന്ത്യൻ മുസ്ലിങ്ങൾ എന്നും ബ്രിട്ടീഷുകാർക്കെതിരെ ഇവിടുത്തെ ഖിലാഫത്തിൽ ഏള തൊട്ട് തുടങ്ങി 1957 മ്യൂട്ടിനി മുതൽക്ക് എപ്പോഴും ഇന്ത്യൻ മുസ്ലിങ്ങൾ ഇന്ത്യയോട് ചേർന്ന് നിന്നിട്ടേ ഉള്ളൂ. ഇത് ഷഹീദ് ഭഗത് സിംഗിന്റെ നാട് മാത്രമല്ല, ಇದು ಶಹೀದ್ ಅಶ್ವಾಕುಲ್ಲಾ ಖಾನ್‌ರ ನಾಡು ಕೂಡಿಯಾണ്. ಶಾಸಕ ಯುಟಿ ಖಾದರ್ ಅವರು ಮಾತನಾಡಿ, ಪೌರತ್ವ ಕಾಯ್ದೆ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೋಲಾಗುತ್ತದೆಯೇ ಹೊರತು ಭಾರತಕ್ಕೆ ಸೋಲಾಗದು. ಇದು ಅಂಬೇಡ್ಕರ್ ಅವರ ಸಂವಿಧಾನ ಕನಸಿನ ಭಾರತ ಕಟ್ಟುವ ಹೋರಾಟ. ಸಂವಿಧಾನ ಪೌರತ್ವ ಕಾಯ್ದೆ ಜಾರಿಗೆ ತರಲು ಬಿಡೋದಿಲ್ಲ. ಯಾರಿಗೂ ಪೌರತ್ವ ಕೊಡೋದಕ್ಕೆ ವಿರೋಧವಿಲ್ಲ. ಆದರೆ ಒಂದು ಧರ್ಮವನ್ನ ಹೊರಗಿಟ್ಟಿರೋದಕ್ಕೆ ವಿರೋಧವಿದೆ ಅಂತ ಹೇಳಿದ್ರು. ಈ ಒಂದು ಹೋರಾಟದಲ್ಲಿ ಅದು ಕೇಂದ್ರ ಸರ್ಕಾರಕ್ಕೆ ಸೋಲಾಗ್ತದೆ ಹೊರತು ಈ ದೇಶಕ್ಕೆ ಸೋಲಾಗಲಿಕ್ಕೆ ಖಂಡಿತವಾಗಿ ದೇಶ ಜನತೆ ಬಿಡುವುದಿಲ್ಲ ಎಂಬ ಸ್ಪಷ್ಟವಾದ ತೀರ್ಮಾನ ಕೊಡುವಂತ ವಿಚಾರ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಇದು ಭಾಷೆ ಒಂದು ಧರ್ಮಕ್ಕೆ ಸೀಮಿತವಾದಂತ ವಿಚಾರ ಅಲ್ಲ. ಈ ಹೋರಾಟ ಇದು ಭಾರತದ ರಾಷ್ಟ್ರೀಯತೆ, BR ಅಂಬೇಡ್ಕರ್ ಅವರ ಸಂವಿಧಾನ, ಭಾರತದ ಮಹಾತ್ಮ ಗಾಂಧಿಯ ನಮ್ಮ ಭಾರತದ ಕನಸಿನ ಭಾರತದ ಹೋರಾಟಕ್ಕೆ ಆಗುವಂತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ಬೇಕಾಗುವಂತ ಎಲ್ಲ ಹೋರಾಟವು ಈ ದೇಶದ ಸರ್ವ ಜನತೆಯು ಕೂಡ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಈ ಸುತ್ತಮುತ್ತಲ ಗ್ರಾಮದವರು ಇದಕ್ಕೆ ಒಂದು ಬೆಂಬಲವಾಗಿ ತಮ್ಮ ಶಾಂತಿಯುತವಾದ ಅಸಹಕಾರ ಚಳವಳಿ ಮುಖಾಂತರ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತೊಂದು ಬಹಳಷ್ಟು ಸ್ಪಷ್ಟ. ನಾನು ಬಹಳ ನಿಮ್ಮ ಸೋದರ ಎಲ್ಲರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, BR ಅಂಬೇಡ್ಕರ್ ಸಂವಿಧಾನ NRC ಈ ದೇಶದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಖಂಡಿತವಾಗಿಯೂ ಬಿಡುವುದೇ ಇಲ್ಲ, ಅದು ಸಾಧ್ಯವಿಲ್ಲ ಎಂಬ ಆತ್ಮವಿಶ್ವಾಸ ಎಲ್ಲ ಬರುವಂತಹ ಅವಕಾಶ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಕೆಸಿ ರೋಡ್ ಅಲ್ ಮುಬಾರಕ್ ಜುಮಾ ಮಸೀದಿಯ ಖತೀಬ್ ಮುನೀರ್ ಸಕಾಫಿ, ಶಾಸಕ ಯುಟಿ ಖಾದರ್, ಸಿದ್ದಿಕ್ ತಲಪಾಡಿ, ಇರ್ಷಾದ್ ಅಜ್ನಡ್ಕ, ಖಲೀಲ್ ತಲಪಾಡಿ ಉಪಸ್ಥಿತರಿದ್ದರು.